ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ನಮ್ಮ ಸರ್ಕಾರದ ಜನಮೆಚ್ಚುಗೆದ ಗ್ಯಾರಂಟಿ ಯೋಜನೆಯನ್ನು ಜನಕ್ಲಿಗೆ ಮುಟ್ಟಾದು ಪಕ್ಷನು ನನಲಾತ್ ಗಟ್ಟಿ ಮಲ್ಪನ ಜವಾಬ್ದಾರಿ ನಿಕ್ಲೆನ ಒಂದು ಮಂತ್ರಿಯರು ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪಂತಿರು. ಗುರುವಾರ ಮುಖ್ಯಮಂತ್ರಿ ಸ್ಥಾನಗೂ ರಾಜ್ಯ ಕೊರಪು ನಡೆದು ತುಂಬು ಬ್ರೇಕ್ಫಾಸ್ಟ್ ಸಭೆ ನಡಪಾದ 6 ಪಾತಿರಿಯರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗ ಅಧಿಕಾರ ಬುಡ್ದ ಕೊರಿಯರಗಾದ ಗುರುವಾರ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜಿ ಕೊಡ್ತೇರು. ರಾಜಭವನಡು ಮಧ್ಯಾಹ್ನ ಪೋಯಿನ 6 ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಇಜ್ಜಂದಿ ನಡೆದವ್ರ ರಾಜ್ಯಪಾಲರಿನ ಕಾರ್ಯಂತರ ಪ್ರಭು ಶಂಕರ್ರಿಗೆ ರಾಜಿ ಓಲೆ ಕೊರಿಯರು. ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೊಕ್ಕ ಮಂತ್ರಿಯರು ಒಟ್ಟಿಗಿತ್ತರು. ರಾಜಿ ಕೊರ್ಪು ನಡೆದ ದುಂಬು ಕಾಂಡೆ 2 ಗಂಟೆ ದಾತು ಪೊರ್ತು 6 ಗಂಟೆದ ಇಲ್ಲ ಕಾವೇರಿಡು ಮಂತ್ರಿಯರು ಬೊಕ್ಕ ಪಕ್ಷದ ಶಾಸಕರನ್ನ ಒಟ್ಟಿಗೂ ಬ್ರೇಕ್ಫಾಸ್ಟ್ ಸಭೆ ನಡೆಪಾದಿದ್ದರು. ಸಭೆಟು ಸಿದ್ದರಾಮಯ್ಯರ ಪಾತಿರ್ದು ಕರಿನ 3 ವರ್ಷ ಕಾಲ ತನಕ ಸಾಕಾರ ಕೊಡ್ತಾರೆ. ನಮ್ಮ ಸರ್ಕಾರದ ಜನಮೆಚ್ಚುಗೆದ ಗ್ಯಾರಂಟಿ ಯೋಜನೆಯನ್ನು ಜನಕ್ಲಿಗೆ ಮುಟ್ಟಾದ ಪಕ್ಷನು ನನಲಾತ್ ಗಟ್ಟಿ ಮಲ್ಪನ ಜವಾಬ್ದಾರಿ ನಿಕ್ಲೆ ನಾವು ಆದುಂಡು. ನನದ ನಿರ್ಧಾರುಲಿನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಲ್ಪುಣಂದು ಪಂಡಿನ ಮುಖ್ಯಮಂತ್ರಿಯರು ಮಂತ್ರಿಯರು ಬೊಕ್ಕ ಶಾಸಕರಿಗೆ ಮೆಚ್ಚುಗೆ ಸಂದಾಯ್ತ ಮಲ್ತೇರು. ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ ಕಾರಿಗೆ ಅಡ್ಡಬರ್ದು ಆಶೀರ್ವಾದ ದಿತ್ತೊಂದು ಅರಾಧ ಪತ್ತಿಯರು. ಇಂಚ ತನ್ಕುಲೆಡ ಒವೆ ಅಭಿಪ್ರಾಯ ಭೇದ ಇಜ್ಜಿಂದ ಪನ್ಪುನೇನ ತೋಜಾಯರು. ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ರೇನ ಬೊಡೆದಿಗ ಹುಷಾರಿಜ್ಜಂದಿ ನಡೆದವ್ರ ತುರ್ತು ಕಾರ್ಯಡ ಬೊಂಬಾಯಿಗೆ ಪೋಯಿ ನಡೆದವ್ರ ರಾಜಕೊರ್ಪುನ ಕಡೆಸು ಪನ್ಪುನ ಸಂಶಯ ಇತ್ತಂಡ. ಆ ಸಂಶಯನು ಪರಿಹಾರ ಮಲ್ತಿನ ಮುಖ್ಯಮಂತ್ರಿಯರು ತಾನು ಲೋಕಭವನಗೆ ಪೋದು ರಾಜಕೊರ್ಪೆ ಒಂಜಿ ಏಳ್ಯ ರಾಜ್ಯಪಾಲರು ಇಜ್ಜರಂಡ ಅರೆನ ನಿಘಂಟದ ಕಾರ್ಯಂತರಿಗೆ ರಾಜಿ ಓಲೆ ಕೊರ್ಪೆ ಎಂದು ತೆರಿಪಾದಿತ್ತೇರು. 6 ತೆರಿಪಾಯಿನಂಚ ರಾಜಿ ಕೊಡ್ತೇರು. ರಾಜ್ಯಪಾಲರು ರಾತ್ರಿ ಲೋಕಭವನಗೂ ಬತ್ತಿ ಬೊಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ ರಾಜಿ ಓಲೆನ ತೆತ್ತೊನ್ವೇರು. ರಾಜ್ಯಪಾಲರು ಊರಿನಲ್ಲಿ ಇಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತ ಹೇಳಿ ಅವರ ಕಚೇರಿನಲ್ಲಿ ತಿಳಿಸಿದ್ರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ, ಅವರ ಬಳಿ ಕೊಟ್ಟಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ನಾನು ನಾಳಿದ್ದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ಇಂದು, ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ರಾಜ್ಯಪಾಲರು ನನ್ನ ರಾಜೀನಾಮೆ ಪತ್ರವನ್ನು ಅವರು ಬಂದ ಮೇಲೆ ಅಂಗೀಕಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ಸಂವಿಧಾನದ ಪ್ರಕಾರ ಮಾಡಲೇಬೇಕು. ಒಡಿಪು ಜಿಲ್ಲೆ ದೋರ್ಮೇಡು ಗುರುವಾರ ಮುಸಲ್ಮಾನರು ಬಕ್ರೀದ್ ಪರ್ಬದ ಆಚರಣೆ ಮಲ್ತೆರು. ಒಡಿಪು ಜಾಮಿಯಾ ಪಳ್ಳಿಡು ಮೌಲಾನಾ ಅಬ್ದುಲ್ ರಶೀದ್ ನದ್ವಿ ಬೊಕ್ಕ ಅಂಜುಮಾನ್ ಪಳ್ಳಿಡು ಮೌಲಾನಾ ಇನಾಯತುಲ್ಲಾ ರಜ್ವಿ ತುಂಬಾಳ್ತೆಡು ಈದ್ ನಮಾಜ್ ನಡೆತಂಡ. ಒಡಿಪು ಜಿಲ್ಲೆ ದೋರ್ಮೇಡು ಮುಸ್ಲಿಮರು ಬಕ್ರೀದ್ ಪರ್ಬನು ಗುರುವಾರ ಗೌಜಿ ಗಡ್ದಡ್ ಆಚರಣೆ ಮಲ್ತೆರು. ಒಡಿಪು ನಗರ, ಕಾಪು, ಬ್ರಹ್ಮಾವರ, ಕುಂದಾಪುರ, ಬೈಂದೂರು, ಹೆಬ್ರಿ, ಕಾರ್ಲಾ ತಾಲೂಕುಲಿನ ಮಾತ ಪಳ್ಳಿಲೆಡು ವಿಶೇಷ ಈದ್ ನಮಾಜ್ ನಡಪಾಯಿರು. ಕಾಂಡೆ ಪೊಸ ದುತ್ತೈತೊಡು ಪಳ್ಳಿಲೆಗೆ ಪೋದು ಪ್ರಾರ್ಥನೆ ಮಲ್ತೆರು. ಕೆಲವು ಪಳ್ಳಿಲೆಡು ಪೊಂಜೂಲಿಗೆ ಈದ್ ನಮಾಜ್ ಗಾದ ಬೇತನೆ ವ್ಯವಸ್ಥೆ ಮಲ್ತದಿತ್ತೆರು. ನಮಾಜ್ ಹಿಡ್ದು ಬೊಕ್ಕ ಒರಿಯ ಕೊರಿ ಪರ್ಬದ ಎಡ್ಡೆಪ್ಪು ಬೈಕೇರು. ಒಡಿಪು ಜಾಮಿಯಾ ಪಳ್ಳಿಡು ಮೌಲಾನಾ ಅಬ್ದುಲ್ ರಶೀದ್ ನದ್ವಿ ದುಂಬಾಳ್ತೆಡು
ಈದ್ ನಮಾಜ್ നടത്തുന്നുണ്ട്. ഒടിപ്പോ അഞ്ചുമാൻ പള്ളിട് മൗലാന ಇನಾಯುತ್ತುಲ್ಲಾ ರಜ್ವಿ ದುಂಬಾಳ್ತೆ ವಹಿಸದಿದ್ದರು. ದೊಡ್ಡಣ್ಣ ಗುಡ್ಡೆ ಪಳ್ಳಿದ ಖತೀಬರು ಕಾಸಿಂ ಸಾದಿ ಈದ್ ಸಂದೇಶ ಕುರಿಯರು. ಹೇಗಿದ್ದೀರಿ? ಚಂದ ಬರುತ್ತವ. ಸಹೋದರನಿಯರಿಗೂ ಈದ್ ಶುಭಾಶಯಗಳು. ಮುಸ್ಲಿಂ ಬಾಂಧವರು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ತ್ಯಾಗ ಬಲಿದಾನ, ಅಚಲ ದೈವಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ದೈವಭಕ್ತಿಯನ್ನು ಸಂಕೇತಿಸುವ ಹಬ್ಬವೇ ಈದ್ ಉಲ್ ಅದ್ಹಾ. ಇಸ್ಲಾಮಿಕ್ ಕ್ಯಾಲೆಂಡರಿನ ದುಲ್ಹಿಜ್ಜಾ ತಿಂಗಳ 10ರಂದು ಬಕ್ರೀದ್ ಆಚರಣೆ ನಡೆಯುತ್ತದೆ. 4000 ವರ್ಷಗಳಿಗೂ ಹಿಂದೆ ಹುಟ್ಟಿದ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ತ್ಯಾಗವನ್ನು ನೆನಪಿಸುವುದು ಬಕ್ರೀದಿನ ಮುಖ್ಯ ಆಶಯ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು, ಸೋದರತ್ವ ಬೆಳೆಸಿಕೊಳ್ಳುವುದು, ಅಲ್ಲಾಹುವಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಎಂಬ ಸಂದೇಶವನ್ನು ಈ ಹಬ್ಬ ಸಾರುತ್ತದೆ. ಮಕ್ಕಾದಲ್ಲಿ ಪವಿತ್ರ ಹಜ್ ಯಾತ್ರೆ ನಡೆಯುವ ಸಮಯದಲ್ಲಿ ಈ ಹಬ್ಬ ಆಚರಿಸಲಾಗುತ್ತದೆ. ಬೆದ್ರದ ಕಾಂತಾರ ಕ್ರಾಸ್ ಕೈತಲ್ದ ಯೂ ಟರ್ನ್ ಬುಧಾರುಡ್ದು ಬಂದ್ ಮಲ್ತಿ ನಡೆದವರ ಬೆದ್ರ ರಾಜಮಾರ್ಗದ ಬೊಳುವಾಯಿ ಕಾಂತಾರ ತಿರ್ಗಸ್ ಕೈತಲ್ ಖಾಸಗಿ ಬಸ್ ಬೊಕ್ಕ ಕಾರು ಒಂಜೆ ಕೊಂಜಿ ಗುದ್ದುದು ಗಾಡಿಲಿಗೆ ಭಾರಿ ನಷ್ಟ ಉಂಡಾತನು. ಬಿದ್ರಾ ರಾಜಮಾರ್ಗದ ಬೊಳುವಾಯಿ ಕಾಂತಾರ ತಿರ್ಗಸ್ ಕೈತಲ್ ಖಾಸಗಿ ಬಸ್ ಬೊಕ್ಕ ಕಾರು ಒಂಜಿ ಗುದ್ದುದುಂಡು ಗಾಡಿಲು ಎಡ್ತಿನ ರಭಸಗು ರಡ್ ಗಾಡಿಲಿಗ್ಲ ಭಾರಿ ನಷ್ಟ ಉಂಡಾತಂಡು. ಕಾಂತಾರ ತಿರ್ಗಸ್ ಕೈತಲ್ದ ಯೂ ಟರ್ನ್ ಬುಧಾರುಡ್ದು ಬಂದ್ ಮಲ್ತದಂಡು. ಕಾಂತಾರ ಕಡಿರ್ದು ಬರ್ಪುನ ಗಾಡಿಲು ಬೆದ್ರದಂಚಿ ಪೋಪುನ ತಿರ್ಗಸ್ ಮಾರ್ಗನು ಒರಡ್ದೊರನೆ ಬಂದ್ ಮಲ್ತಿ ನಿಡ್ದಾವ್ರ ಸಂಚಾರ ವ್ಯವಸ್ಥೆ ಬಾರಿ ಕೆಪ್ಪುಗುಪ್ಪು ಉಂಡಾತಂಡು. ಮಾರ್ಗ ಬಂದ್ ಆಯ್ ನಿಡ್ದಾವ್ರ ಕಾಂತಾರ ಕಡಿಡ್ದು ಬರ್ಪುನ ಗಾಡಿಲು ಬೊಳುವಾಯಿ ಪೇಂಟೆಗೆ ಪೋಯರೆ ಬಾರಿ ಸಾಸ ಮಲ್ಪೊಡಾತಂಡು. ಗಾಡಿಲಿನ ಬುಡ್ಪುನಕುಲು ಚಿಲಿಂಬಿ ಮುಟ್ಟ ಪೋವುಡಾಯಿನ ಅಗತ್ಯ ಬೂರ್ದು ಅಲ್ಪಡ್ದು ಗಾಡಿಲಿನ ತಿರ್ಗಾದ ಬರುಡಾಯಿನ ಸ್ಥಿತಿಗತಿ ಎದುರಾತಂಡು. ನಿಯಮಲು ಇಜ್ಜಂದೆ ಒರಡ್ದೊರನೆ ಮಾರ್ಗ ಬಂದ್ ಮಲ್ತಿ ನಡೆದಾವ್ರ ಓಲೋಲೆ ಬರ್ಪುನ ಗಾಡಿ ದಕ್ಲಿಗೆ ದಿಕ್ಕು ತೋಜಂದಿನಂಚಾದಿತದ ಬಾರಿ ಕಷ್ಟ ಆದ ಪೋತುಂಡು. ಈ ಕೆಪ್ಪುಗುಪ್ಪದ ನಡುಟೆ ಮಾರ್ಗೋಡು ಗಾಡಿಲು ಎಡ್ತೊಂದುಲ್ಲ ಅಂದು ಊರ್ದಕ್ಲು ಏವ್ರ ತೋಜಾದಿರು. ಒತ್ತು ರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೇತೆ ಬೇತೆ ಕಾರ್ಯಲಿಡು ಮೇ 30 ಬೊಕ್ಕ 31 ದಕ್ಷಿಣ ಕನ್ನಡ ಜಿಲ್ಲೆಡ್ ತಿರ್ಗಾಟ ಮಲ್ಪೆರವುಲ್ಲೆರು. ಈ ಪೊರ್ತುಡಾರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಪೋಯರಲ್ಲೆರು. ಬೇತೆ ಬೇತೆ ಕಾರ್ಯದಲ್ಲಿ ಕೊಡು ದೇಶದ ಒತ್ತು ರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮೇ 30 ಬೊಕ್ಕ 31 ದಕ್ಷಿಣ ಕನ್ನಡ ಜಿಲ್ಲೆದ ತಿರ್ಗಾಟಗೂ ಬರಿಯರುಲ್ಲೆರು. ಮೇ 30 ಬಯ್ಯ 4:25 ಬಜ್ಪೆದ ಕುಡ್ಲ ವಿಮಾನ ಉಂತುನ ತಾಣುಗು ಬರ್ಪುನ ರಾಧಾಕೃಷ್ಣನ್ 5 ಗಂಟೆ 5 ನಿಮಿಷಗೂ ಧರ್ಮಸ್ಥಳ ಹೆಲಿಪ್ಯಾಡ್ ಜತದ ಧರ್ಮಸ್ಥಳದ ಬಿನ್ನಿರೆ ಇಲ್ಲಡ್ ರಾತ್ರಿ ಕರಿತದ ಮನದಾನಿ ಮೇ 31 ಕಾಂಡೆ 8 ಗಂಟೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಗ ಪೋಪೇರು. 5 ಬುಕ್ಕ 11 ಗಂಟೆಗೆ ಒತ್ತು ರಾಷ್ಟ್ರಪತಿ ರಾಧಾಕೃಷ್ಣನ್ ಬಿಳ್ತಂಗಡಿಡ ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ಉದಿಪನ ಕಾರ್ಯಕ್ರಮ ಆದ ಮಧ್ಯಾಹ್ನ 2:25 ಧರ್ಮಸ್ಥಳ ಹೆಲಿಪ್ಯಾಡ್ ಬತದ 3 ಗಂಟೆ 5 ನಿಮಿಷಗೂ ಬಜಪೆದ ಕುಡ್ಲ ವಿಮಾನ ಉಂತುನ ತಾಣುಗು ಪೋದು ಮುಟ್ಟುವೇರು. 3:15 ರಾಧಾಕೃಷ್ಣನ್ ಕುಡ್ಲರ್ದು ಕೇರಳದ ಕಣ್ಣೂರುಗು ಪೋಪೆರಂದು ಪ್ರಕಟಣೆಡು ತೆರಿಪಾದಂಡು. ಪಾಣೀರು ಕೈತಲ್ದ ಗುಡ್ಡೆ ಅಂಗಡಿ ನೂರುದ್ದೀನ್ ಜುಮ್ಮಾ ಪಳ್ಳಿಡ್ ಈದ್ ಉಲ್ ಅದ್ಹಾ ಬೊಕ್ಕ ನಮಾಜ್ ಕತಿಬೆರಾಯ್ನ ಆಸಿಫ್ ದಾರಿಮಿ ದುಂಬಾಳ್ತಿ ನಡೆತಂಡ.
ಬಂಟ್ವಾಳ ತಾಲೂಕು ಪಾಣೀರ್ ಕೈತಲ್ದ ಗುಡ್ಡೆ ಅಂಗಡಿ ನೂರುದ್ದೀನ್ ಜುಮ್ಮಾ ಪಳ್ಳಿಡ್ ಈದ್ ಉಲ್ ಅಧಾ ಬೊಕ್ಕ ನಮಾಜ್ ನಡೆತಂಡು. ನೂರುದ್ದೀನ್ ಜುಮ್ಮಾ ಪಳ್ಳಿದ ಕಥೀಬೇರು ಆಸಿಫ್ ದಾರಿಮಿ ದುಂಬಾಳ್ತೆ ವಹಿಸದು ನಮಾಜ್ ನಡಪಾದ ಕೊರಿಯರು. ದುಂಬುದ ಪುರಸಭಾ ಸದಸ್ಯರು ಅಬುಬಕರ್ ಸಿದ್ದಿಕ್, ನೂರುದ್ದೀನ್ ಜುಮ್ಮಾ ಪಳ್ಳಿದ ಗುರ್ಕಾರಿರು ಅಬುಬಕರ್ ಮೇಲ್ಕಾರ್, ಆನೀಫ್ ಬೋಗೋಡಿ, ರಫೀಕ್ ಕೊಚ್ಚಿ, ಮಜೀದ್ ಬೋಗೋಡಿ, ಫಾರೂಕ್ ಇಂಚ ನಾಯಕರಿ ಪುರ್ತೊಡಿತೆರು. وولي الذين آمنوا يخرجهم من الظلمات إلى النور وإذ جعلنا البيت مثابة للناس وأمنا واتخذوا من مقام إبراهيم مصلى وعهدنا إلى إبراهيم وإسماعيل أن طهر بيتي للطائفين والعاكفين والركع السجود. الله أكبر الله أكبر الله أكبر. تسبح له الأرض والسماء والظلام والضياء والسحاب والعافية والطير والهواء والوحش والحفلة والماء والصحراء والصخر والطخاء والجبال والبطحاء. إن أول بيت وضع للناس للذي ببكة مباركا وهدى للعالمين فيه آيات بينات مقام إبراهيم ومن دخله كان آمنا ولله على الناس حج البيت من استطاع إليه سبيلا ومن كفر فإن الله غني عن العالمين. الله أكبر الله أكبر. ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದಶಾವತಾರ ಯಕ್ಷಗಾನ ಮಂಡಳಿ ಯಕ್ಷರಂಗದ ಇತಿಹಾಸಡೆ ಸುರತ ಸರ್ತಿ ಮೇಳದ ಕಲಾವಿದರಿಗೆ ಇಎಸ್ಐ ಬೊಕ್ಕ ಪ್ರಾವಿಡೆಂಟ್ ಫಂಡ್ ಸವಲತ್ತು ಕೊರ್ದು ದಾಖಲೆ ಮಲ್ತುತ್ತಂಡ. ಮೇಳ ಸ್ಥಾಪನೆ ಆದ ಆಜು ವರ್ಷ ಕಡತಿನ ಹಳೆ ಅಂಗಡಿದ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳ ಕಲಾವಿದರಿಗೂ ಇತ್ತೆ ಬೊಕ್ಕಲಾತ ಆರೋಗ್ಯ ಭದ್ರತೆ ಒದಗಾದಂಡ. ಯಕ್ಷರಂಗದ ಇತಿಹಾಸೊಡೆ ಸುರುತ ಸರ್ತಿ ಮೇಳದ ಮಾತ ಕಲಾವಿದರಿಗೂ ಇಎಸ್ಐ ಬೊಕ್ಕ ಪ್ರಾವಿಡೆಂಟ್ ಫಂಡ್ ಸವಲತ್ತು ಕೊರ್ದು ದಾಖಲೆ ಮಲ್ತದಂಡ. ಮುಮ್ಮೇಳ ಹಿಮ್ಮೇಳ ಬೊಕ್ಕ ಸಹಾಯಕಿಯರು ಸೇರ್ದು ಒಟ್ಟು 52 ಜನ ಕಲಾವಿದರು ಇತ್ತದು. ಈ ಮಾತ ಕಲಾವಿದರಿಗೂ ಆರೋಗ್ಯ ಭದ್ರತೆ ಮಲ್ತದಂಡ. ಸತೀಶ್ ಶೆಟ್ಟಿ ಪಟ್ಲದರಿನ ಸಾರಥ್ಯುಡು ಸಮರ್ಥ ಕಲಾವಿದರಿನ ಕೂಟ ಉಂಡು. ಸುರುಡ್ದೆ ದೇವಸ್ಥಾನದ ಆಡಳಿತ ಮಂಡಳಿ ಕಲಾವಿದರಿಗೂ ವಿಶೇಷ ಸವಲತ್ತು ಕೊರೊಂದುಂಡು. ಯಕ್ಷಗಾನ ಕಲಾಕ್ಷೇತ್ರದ್ದು ಪಿರ ಜಾರುನ ಜವಣಿ ಕಲಾಭಿಮಾನಿಲೆಗೂ ಪಿರ ಯಕ್ಷಗಾನದಂಚಿ ಒಯ್ತು ದಿನ ಪಟ್ಲ ಭಾಗವತಿರ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬಡವಿರ ಕಲಾವಿದರಿಗೂ ಇಲ್ಲ ಕೊಡುಗೆ ದುಡ್ಡು ಸಹಾಯ ಕೊಡ್ದು ಜನ ಮೆಚ್ಚುಗೆಗೂ ಸಂದದಂಡ. ದಿನೇಶ್ ಶೆಟ್ಟಿ ಸುಬ್ರಾಯೊಳ್ಳ ಕಾಸರಗೋಡು ನಮ್ಮ ತೆಂಗುತಿಮ್ಮಿನ ಮೋಹನ ಬೆಳ್ಳಿಪಾಡಿ ಯಾವುದೇ ಸಾಕೇಶ್ ರೈ ನರಕ ಯಕ್ಷ ಗುರುಗಳು 7ನೇ ತಾರೀಕು ಜೂನ್ 7ಕ್ಕೆ ಕೂಡಾಟ ಕೂಡ ಇದೆ. ಲೋಕೇಶ್ ಮುಚ್ಚೂರು ನಾವೇನಾದರೂ ಮಾಡ್ತೇವೆ ಅದಕ್ಕೆ ದಾರಿ ಹುಡುಕ್ತೇವೆ ಅಂತೇಳಿ ಹೇಳಿದ್ರು. ಅದನ್ನು ಈಗ ಒಂದು ಸಾಂಸ್ಥಿಕವಾದ ರೂಪಕ್ಕೆ ತಂದು ಪಾವತಿ ಮಾಡುವ ವ್ಯವಸ್ಥೆ ಮಾಡಿದ್ದೇವೆ. ಕಲಾವಿದರಿಗೆ ಇದು ವಸತಿ ಇರ್ಬೋದು, ಆದರೆ ಇದಕ್ಕೆ ಇದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ನೋಡಿದರೆ ಬಹಳಷ್ಟು ಉತ್ತಮವಾದ ವಿಧಾನ ಇದು ಪಾವತಿ ಮಾಡಲಿಕ್ಕೆ ಅವರಿಗೆ ಅಂತೇಳಿ ಅವರಿಗೆ ಖಂಡಿತ ಮಾನದಂಡ ಆಗ್ತದೆ. ಇದರಿಂದ ಬಹಳಷ್ಟು ಅವರಿಗೆ ಸೆಕ್ಯೂರ್ಡ್ ಪೇಮೆಂಟ್ ಅನ್ನುವಂಥದ್ದು ಅವರಿಗೆ ಪಾವತಿಯ ಬಗ್ಗೆ ಒಂದು ಭದ್ರತೆ ಅದು ಕೂಡ ಇದರಲ್ಲಿ ಅಡಕಾಗಿದೆ. ಹಾಗೆ ಅವರ ಸಾಮಾಜಿಕ ಭದ್ರತೆ ಕೂಡ ಅದರಲ್ಲಿ ಅಡಕವಾಗಿ ಉಂಟು. ಹಾಗೆ ಇದು ಅವರಿಗೆ ಹೊಸತು ಆದ್ದರಿಂದ ಒಂದು ಹೊಸ ವಿಷಯ, ಅದು ನಮಗೆ ಹೇಗೆ ಆಗ್ತದೆ ಅನ್ನುವಂಥದ್ದು ಅವರಿಗೆ ಅನುಭವದಿಂದಲೇ ಅವರು ತಿಳ್ಕೊಳ್ಬೇಕು. ಅದನ್ನು ಪಾವಂಜೆ ಮೇಳದ 6ನೇ ವರ್ಷದ ತಿರುಗಾಟದ ಕೊನೆಯ ಸೇವೆ ಆಟದಲ್ಲಿ ನಾವೆಲ್ಲರಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಪಾವಂಜೆ ಮೇಳ ಒಂದು ಅರ್ಥಪೂರ್ಣವಾಗಿ ಹೊರಟಂತಹ ಒಂದು ಮೇಳ, ವ್ಯವಸ್ಥಿತವಾಗಿ ಹೊರಟು ಕಲಾವಿದರಿಗೆ ಭದ್ರತೆಯ ವಿಷಯದಲ್ಲಿ ಕೂಡ ನಾವು ಒಂದು ಹೆಜ್ಜೆ ಮುಂದಿಟ್ಟು ಯಾವುದೇ ಮೇಳದಲ್ಲಿ ಇಲ್ಲದ ಯಕ್ಷಗಾನದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ PF ಆಗಲಿ ESI ಆಗಲಿ
ಮಾಡಿದಂಥ ಒಂದು PFESI ಸಮೇತ ಒಟ್ಟಿಗೆ ಮಾಡಿ ಕಲಾವಿದರಿಗೆ ಒಂದು ಭದ್ರತೆ ಒದಗಿಸಬೇಕೆನ್ನುವ ನಿಟ್ಟಿನಲ್ಲಿ ಮಾಡಿದಂಥ ಮೇಳ ಅಂತ ಹೇಳಿದರೆ ಅದು ಪಾವಂಜೆ ಮೇಳ. ಅದಕ್ಕೆ ನನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸರ್ವಸನ್ನದ್ಧವಾಗಿ ಕಲಾವಿದರಿಗೆ ಎಲ್ಲ ರೀತಿಯ ಭದ್ರತೆ ಒದಗಿಸಬೇಕೆನ್ನುವ ನಿಟ್ಟಿನಲ್ಲಿ ಬಹಳ ಮುತುವರ್ಜಿ ವಹಿಸಿ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಅವರ ಗೌರವ ಸಂಬಳದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ, ಸಂತೋಷ. ಪ್ರತಿ ಕಲಾವಿದರಿಗೂ ಪಾವಂಜೆ ಮೇಳದಲ್ಲಿ ದುಡಿಯುವಂಥ ಪ್ರತಿ ಕಲಾವಿದರಿಗೂ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಲಿ, ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿಗೆ ಕೂಡ ಕವರೇಜ್ ಆಗುವ ನಿಟ್ಟಿನವರೆಗೆ ನಮ್ಮ ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿ ಕಲಾವಿದರಿಗೆ ಭದ್ರತೆಯನ್ನು ಒದಗಿಸ್ತಾ ಇದೆ. ಅದಕ್ಕೆ ಕಲಾವಿದರ ಪರವಾಗಿ ಮೇಳದ ಸಂಚಾಲಕನಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಪಾವಂಜೆ ದೇವಸ್ಥಾನಕ್ಕೆ ಸಲ್ಲಿಸ್ತಾ ಇದ್ದೇನೆ. ಕುಡ್ಲದ ಉದ್ಯಮಿ ಶರತ್ ಎಕ್ಕೂರು 55 ವರ್ಷ ಪ್ರಾಯುಡು ಯುರೋಪಿಯನ್ ಬೊಕ್ಕ ಗಲ್ಫ್ದ ಸುಮಾರು 38 ದೇಶಗಳಿಗೆ ಬೈಕ್ಡ್ ತಿರುಗಾಟ ನಡಪಾಯರ ಸಜ್ಜಾತೆರು. ಮೇ 31 ಪ್ರಯಾಣ ಶುರು ಮಲ್ಪರೆ ಇತ್ತದು ಆಯ್ನಾಜಿ ತಿಂಗಳು ತಿರುಗಾಟ ಮಲ್ಪರೆ ಉಲ್ಲೇರು. 55 ವರ್ಷ ಪ್ರಾಯುಡು ಯುರೋಪಿಯನ್ ಬೊಕ್ಕ ಗಲ್ಫ್ದ ಸುಮಾರು 38 ದೇಶಗಳಿಗೆ ಬೈಕ್ಡ್ ತಿರುಗಾಟ ನಡಪಾಯರೆ ಕುಡ್ಲದ ಉದ್ಯಮಿ ಶರತ್ ಎಕ್ಕೂರು ಸಜ್ಜಾತೆರು. ಮೇ 31 ತಿರುಗಾಟ ಶುರು ಮಲ್ಪರೆ ಇತ್ತದು ನನ್ನದ ಐನಾಜಿ ತಿಂಗಳು ಪಿದೈ ದೇಶಲಿನ ತಿರುಗಾಟಡು ಪೇರು. ರಾಯಲ್ ಎನ್ಫೀಲ್ಡ್ ಸೂಪರ್ ಮಿಟಿವ್ಯೂರ್ 650 ಬುಲೆಟ್ ಬೈಕ್ಡ್ ಕುಡ್ಲದ ಶಾಂತಿ ಕೆಥೆಡ್ರಲ್ ಚರ್ಚ್ ಕೈತಲಿಡ್ದು ಪ್ರಯಾಣ ಶುರು ಮಲ್ಪುವೆರು. ಬೆಂಗಳೂರು, ಹೈದರಾಬಾದ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆದ ನೇಪಾಳಗೂ ಪೊಗ್ಗುದು ಪಿದೈ ದೇಶದ ತಿರುಗಾಟ ಶುರುವಾಪುಂಡು. ಅಲ್ಪಾರ್ದು ಟಿಬೆಟ್, ಚೀನಾ, ಕಜಕಿಸ್ತಾನ್, ಉರ್ಬಿಸ್ತಾನ್, ರಷ್ಯಾ, ಇರಾನ್, ಇರಾಕ್, ಸೌದಿ, ಯುರೋಪ್ದ ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಕ್ರೊಯೇಷಿಯಾ, ಸೈಪ್ರಸ್, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಹಂಗೇರಿ, ಐರ್ಲ್ಯಾಂಡ್, ಇಟಲಿ, ಲಾಟ್ವಿಯಾ, ಲಿಥುವೇನಿಯಾ, ಲಕ್ಸಂಬರ್ಗ್, ಮಾಲ್ಟಾ, ನೆದರ್ಲ್ಯಾಂಡ್, ಪೋಲ್ಯಾಂಡ್, ಪೋರ್ಚುಗಲ್, ರೊಮೇನಿಯಾ, ಸ್ಲೋವೇನಿಯಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಟರ್ಕಿ ಇಂಚಿತಿ ದೇಶುಲೆಡು ತಿರ್ಗದು ಅಲ್ಪದ ತಿರ್ಗಾಟದ ತಾಣಲಿನ ತುಯರವುಲ್ಲೇರು. ನಿಚ್ಚಲ 500 ಕಿಲೋಮೀಟರ್ ದೂರ ಪ್ರಯಾಣ ಮಲ್ಪೆರೆ ಉದ್ದೇಶದಿವನ್ನ ಶರತ್ ಎಕ್ಕೂರು ಬೈಕ್ಡ್ ಭಾರತದ ಬಾವುಟ ಬೊಕ್ಕ ತುಳುನಾಡ ಬಾವುಟ ಪತ್ತೊಂದು ತಿರ್ಗಾಟ ನಡಪಾವಿರು. 2024 ಕುಡ್ಲಡ್ದು ಗಲ್ಫ್ ದೇಶಗೂ ಅರಿನ ಬುಲೆಟ್ ಬೈಕ್ಡ್ ತಿರ್ಗಾಟ ನಡಪಾದಿತ್ತೆರು. ಡ್ರಗ್ಸ್ ದೂರದಿಲೆ ಪನ್ಪನ ಜಾಗೃತಿ ಅಭಿಯಾನ ಪುಟ್ಟು ಪಾಡ್ದೆರು ಶರತ್ ಎಕ್ಕೂರು. ಒಳ್ಳೆ ನಾನು ಇಲ್ಲಿಂದ ಹೊರಟದ್ದು, ನಾನು ಫೆಬ್ರವರಿ ಹೊರಟಿದ್ದೇನೆ. ಮತ್ತು ಈಗ ನಾನು ರಿಟರ್ನ್ ಬಂದಿದ್ದೇನೆ. ಇದು 4 ಮಂತ್ಸ್ ಟ್ರಿಪ್ ಆಯಿತು. ಅದರಲ್ಲಿ 3 ಮಂತ್ಸ್ ನಮ್ಮದು ರೈಡಿಂಗ್, ಅದರಲ್ಲಿ 1 ಮಂತ್ ಟ್ರಾನ್ಸ್ಪೋರ್ಟಿಗೆ ಆಯಿತು. ನಾನು ಇಲ್ಲಿಂದ ದುಬೈಗೆ ಹೋದೆ. ದುಬೈಯಿಂದ ಮಸ್ಕತ್, ಬ್ಯಾರಿನ್, ಕತಾರ್, ಕುವೈಟ್, ಸೌದಿ, ಯಮನ್ ಹೋಗಿದ್ದೆ. ನನಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ಆಗಿದೆ. ಅಲ್ಲಿ ಬೈಕಿಗೆ ಪಾಸ್ಪೋರ್ಟ್, ವೀಸಾ ಅದೆಲ್ಲ ಆಗಿತ್ತು. ಅದೆಲ್ಲ ಕರ್ನಾಟಕ, ಅದೆಲ್ಲ ನಾನು ಅಪ್ಲೈ ಮಾಡಿದ್ದೆ. ಮತ್ತು ಎವ್ರಿ ಬಾರ್ಡ್ರಲ್ಲಿ ನನಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಹೋಗ್ತದೆ. ಮತ್ತು ಕಸ್ಟಮ್ಸ್ ಎಲ್ಲ ರೈಡ್ ಮಾಡಿ, ಡ್ರಗ್ಸಿಗೆಲ್ಲ ಹೋಗಬೇಡಿ, ರೈಡ್ ಮಾಡಿ, ಸೇಫ್ಟಿ ಗೇರ್ಸ್ ಎಲ್ಲ ಹಾಕಿ ರೈಡ್ ಮಾಡಿ ಅಂತ ನಾನು ಹೇಳಿದೆ. ಅಂದರೆ ದುಬೈಯಲ್ಲಿ ಮತ್ತು ಬ್ಯಾರಿನಲ್ಲಿ ಮಳೆ ಬಂತು ಸ್ವಲ್ಪ ಕಷ್ಟ ಆಯಿತು. ಆದರೆ ಅದೊಂದು ಚಾಲೆಂಜಿಂಗ್ ರೈಡು. ಮತ್ತು ಡಸ್ಟ್ ಸ್ಟ್ರಾಮ್ ಮತ್ತು ಸ್ಯಾಂಡ್ ಸ್ಟ್ರಾಮಲ್ಲಿ ಇತ್ತು. ಹಾಗೆ ಓವರಾಲ್ ಒಂದು ಒಳ್ಳೆ ರೈಡ್ ಆಯಿತು. ಆ್ಯಕ್ಚುಲಿ ರೈಡ್ ನನ್ನ ಮೊದಲಿನ ಪ್ಯಾಷನ್. ನಾನೊಂದು 20 ವರ್ಷದಿಂದ ನಾನು ರೈಡ್ ಮಾಡ್ತಿದ್ದೇನೆ. ಮತ್ತು ನಾನು ನೋಡೋದು ಗಲ್ಫ್ ಟೂರ್ ಇಲ್ಲೆಲ್ಲ ತಿರುಗಿ ಆಗಿದೆ. ಮತ್ತು ಗಲ್ಫ್ ಟೂರಿಗೆ ಒಂದು ಪ್ಲ್ಯಾನಲ್ಲಿ ಜವಣ್ಣ ಜವಂದಿಲೆಗೂ ಆಕಾಶವಾಣಿದ ಸರಿಯಾದ ಪೊಲಬ ಮಲ್ತ ಕೊರಿಯರೆಗಾದ ರಾಷ್ಟ್ರೀಯ ಮಟ್ಟದ ಹೊಸ ಚಿಂತನೆ ಬೊಕ್ಕ ಕಾರ್ಯಕ್ರಮಲಿನ ತಯಾರು ಮಲ್ಪೊಡುಂದು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಂತೆರು. ಕುಡ್ಲಡು ಆಕಾಶವಾಣಿದ 9ನೇ ವರ್ಷದ ಗೌಜಿ ಬೊಕ್ಕ ಕುಡ್ಲ ಆಕಾಶವಾಣಿದ 5ನೇ ವರ್ಷದ ಲೆಕ್ಕುಡು ಸ್ವರ ಸಂಭ್ರಮ ಕಾರ್ಯಕ್ರಮ ಉದ್ದೀಪನ ಮಲ್ತದ ಆರ್ಪಾತೆರಿಯರು. ರಾಷ್ಟ್ರೀಯ ಆಕಾಶವಾಣಿ ಪ್ರಸಾರ ಶುರು ಮಲ್ತದ 9ನೇ ವರ್ಷದ ಗೌಜಿ ಬೊಕ್ಕ ಕುಡ್ಲ ಆಕಾಶವಾಣಿಗೂ 5 ವರ್ಷ ಆಯ್ನ ಲೆಕ್ಕುಡು ಸ್ವರ ಸಂಭ್ರಮ 2025 ಪನ್ಪುನ ಕಾರ್ಯಕ್ರಮ ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನೋಡು ನಡೆತಂಡು. ಆಕಾಶವಾಣಿ ಕುಡ್ಲ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥರು ಶಿವಪ್ರಕಾಶ್ ಕೆಸಿ ಎತ್ಕೊಂಡೆರು. ಕುಡ್ಲದ ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಬಿನ್ನಿರ್ನ ಒಟ್ಟು ಸ್ವರ ಸಂಭ್ರಮ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಕುಡ್ಲ ಆಕಾಶವಾಣಿದ ದುಂಬದ ಉದ್ಘೋಷಕರು
ಮುದ್ದು ಮೂಡಬೆಳ್ಳೆ ಆಕಾಶವಾಣಿ ನಿಲಯ ಸಂಗೀತಗಾರರು ಉಸ್ತಾದ್ ರಫೀಕ್ ಖಾನ್ ಈ ಪೊರ್ತುಡಿತ್ತರು. ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು PV ಪ್ರಶಾಂತ್ ಕುಮಾರ್ ಸೊಲ್ಮಿಸಂದಾಯರು. ವಿದ್ಯಾ ಮಹೇಶ್ ಬೊಕ್ಕ ಮನೋಹರ ಕದ್ರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಂಗೀತ ಕಲಾವಿದರಾಯಿನ ಮಾಲಿನಿ ಕೇಶವ ಪ್ರಸಾದ್, ಸಂಗೀತ ಬಾಲಚಂದ್ರ, ರವೀಂದ್ರ ಪ್ರಭು, ಕೀರ್ತನ್ ಹೊಳ್ಳ, ಶರಧಿ ಪಾಟೀಲ್ ಸ್ವರ ಸಂಭ್ರಮ ಕಾರ್ಯಕ್ರಮ ನಡಪಾದ ಕೊರಿಯರು. ಮುಲ್ಕಿ ಸುಂದರರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ಡ್ ಸ್ಯಾಂಡೀಸ್ ಕಂಪನಿದ ನಿಲಿಟು ನಡತಿನ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ತುಳು ಸಿನಿಮಾಡು ಅಕ್ಷರ್ ಜೆ ಶೆಟ್ಟಿ ಅಭಿನಯಗೂ ಬಾಲನಟ ಪ್ರಶಸ್ತಿ ಬೈದಂಡ. ಮುಲ್ಕಿ ಸುಂದರರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ಡ್ ಸ್ಯಾಂಡೀಸ್ ಕಂಪನಿದ ನಿಲಿಟು ನಡತಿನ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ತುಳು ಸಿನಿಮಾಡು ಅಕ್ಷರ್ ಜೆ ಶೆಟ್ಟಿ ಅಭಿನಯಗೂ ಬಾಲನಟ ಪ್ರಶಸ್ತಿ ಬೈದಂಡ. ಅಕ್ಷರ್ ಜೆ ಶೆಟ್ಟಿ ಹಿರಿಯ ವಾರ್ತಾಮಾನಿ ಜಗನ್ನಾಥ ಶೆಟ್ಟಿ ಬಾಳ ಬೊಕ್ಕ ಚಿತ್ರಾ ಜೆ ಶೆಟ್ಟಿ ಮೊಕ್ಲಿನ ಮಗೆಯಾದುಳ್ಳೆರು. ಇದುಂಬು ಜಯಕಿರಣ ಫಿಲ್ಮ್ಸ್ ಗುರ್ತ ಮೊರಡು ಪ್ರಕಾಶ್ ಪಾಂಡೇಶ್ವರ ತಯಾರ್ ಮಲ್ತಿನ ವೀರೇಂದ್ರ ಶೆಟ್ಟಿ ನಿರ್ದೇಶನದ ಚಾಲಿಪೋಲಿಲು ಸಿನಿಮೋಡ್ಲ ಅಕ್ಷರ್ ಜೆ ಶೆಟ್ಟಿ ಬಾಲಕಲಾವಿದೆ ಆದಿತ್ಯರು. ಆಯ್ದ ಬುಕ್ಕ ಪ್ರಕಾಶ್ ಪಾಂಡೇಶ್ವರ ನಿರ್ದೇಶನದ ದಬಕ್ ದಬಕಾಯ್ಸ, ವೀರೇಂದ್ರ ಶೆಟ್ಟಿಯರ್ನ ಮಗನೇ ಮಹಿಷ, ನಿತಿನ್ ರೈ ಕುಕ್ಕೋಳಿಯರ್ನ ಧರ್ಮ ಚಾವಡಿ ಸಿನಿಮೋಡ್ಲ ನಟೆ ಆದಿತ್ಯರು. ಆತೆಯತ್ ಕೆ ಸೂರಜ್ ಶೆಟ್ಟಿ ನಿರ್ದೇಶನದ ಕತೆ ಕೈಲಾಸ ಬೊಕ್ಕ ಅರ್ಜುನ್ ದೇವ್ ನಿರ್ದೇಶನದ ಟಾಸ್ ಸಿನಿಮೋಡ್ಲ ಅಕ್ಷರ್ ಜೆ ಶೆಟ್ಟಿ ಕಲಾವಿದರ ಆದಿತ್ತದು ಈ ಸಿನಿಮಾಲು ಪ್ರದರ್ಶನಗೂ ಬರೋಡಾತೆ. ಅಕ್ಷರ್ ಜೆ ಶೆಟ್ಟಿ ಕುಳಾಯಿ ರೆಹನಾ ಇಂಟರ್ನ್ಯಾಷನಲ್ ಶಾಲೆಡ್ ಕಲ್ತೊಂದಿತ್ತದ ಗೊಬ್ಬುಡ್ಲ ಉಮೇದಿತ್ತದ ಸ್ಪೀಡ್ ರೋಲರ್ ಸ್ಕೇಟಿಂಗ್ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ 2023 ಬಂಗಾರದ ಪದಕ ಗೆದ್ದದ ರಾಜ್ಯ ಮಟ್ಟದ ಪಂತುಗ್ಲ ಅಜಪು ಆದಿತ್ತದ 4ನೇ ಸ್ಥಾನ ಪಡೆದಿದ್ದರು. ಹುಬ್ಬಳ್ಳಿ ಬೆಂಗಳೂರು ನಡತಿನ ಸ್ಕೇಟಿಂಗ್ ಗೊಬ್ಬದ ಒಟ್ಟುಗೂ ಫುಟ್ಬಾಲ್ ಕ್ರಿಕೆಟ್ ಪಂತುಡ್ಲ ಕುಳಾಯ್ದ ರೆಹನಾ ಇಂಟರ್ನ್ಯಾಷನಲ್ ಶಾಲೆದ ಪ್ರತಿನಿಧಿಯಾದ ಗೋವಾ ಬೊಕ್ಕ ಒಡಿಪುಡು ನಡತಿನ ಪಂತುಡು ಪಾಲ್ದಿತ್ತೊಂದು ಶಾಲೆಗೂ ಕೀರ್ತಿ ಕನತದು ಮಾತಿರ್ನಲ ಮೆಚ್ಚುಗೆಗೆ ಸಂದಿದರು. ಉಜ್ಜಯಿನಿ ರಾಜಮನೆತನದ ನವರತ್ನುಲೆಡು ಸಿಂಗಾರ ಮಲ್ತಿನ ಪೌರಾಣಿಕ ಖಗೋಳ ಶಾಸ್ತ್ರಜ್ಞರು ಜ್ಯೋತಿಷ್ಯರ್ನ ಜೀವನ ಆಧಾರದ ವರಾಹ ಮಿಹಿರನ್ ಕತ್ತಕ್ಕಳಿ ಪ್ರದರ್ಶನ ಜೂನ್ 10 ಕೊಲ್ಲೂರು ಶ್ರೀ ಮುಕಾಂಬಿಕ ದೇವಸ್ಥಾನಡು ನಡಪೆರವುಂಡು. ಕಾರ್ಯಕ್ರಮ ಸಂಯೋಜಕರು ಚೆತುಲ್ಲೂರು ವಿಜಯಕುಮಾರ್ ಗುಪ್ತನ್ ಸುದ್ದಿಕೊಟ್ಟಡು ಮಾಹಿತಿ ಕೊರ್ದು ಉಜ್ಜಯಿನಿ ರಾಜಮನೆತನದ ನವರತ್ನುಲೆಡು ಸಿಂಗಾರ ಮಲ್ತಿನ ಪೌರಾಣಿಕ ಖಗೋಳ ಶಾಸ್ತ್ರಜ್ಞರು ಜ್ಯೋತಿಷ್ಯರ್ನ ಜೀವನ ಆಧಾರದ ವರಾಹ ಮಿಹಿರನ್ ಕಥಕಳಿ ಪ್ರದರ್ಶನ ಜೂನ್ 10 ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನದ ಸ್ವರ್ಣಮುಖಿ ರಂಗಮಂದಿರಡು ನಡಪೆರೆ ಉಂಡು ಎಂದು ಪಂಡೇರು. ಆನೆ ಮಧ್ಯಾಹ್ನ ಮೂಜೆಡ್ದು ಬಯ್ಯ ಆಜಮುಟ ನಡಪನ ಕಾರ್ಯಕ್ರಮಟು ಕೇರಳದ ಪುದರ್ಪೊಯ್ ಕಥಕಳಿ ಕಲಾವಿದರು ವರಾಹ ಮಿಹಿರರು ಜ್ಯೋತಿಷ್ಯ ಪ್ರಜ್ಞೆ ಬೊಕ್ಕ ಐತಿಹಾಸಿಕ ಭವಿಷ್ಯವಾಣಿನ ಆಧರಿತಿನ ದೃಶ್ಯಮಯ ನಿರೂಪಣೆ ಪ್ರದರ್ಶನ ಮಲ್ಪೆರೆಂದು ಚೇತುಲ್ಲೂರು ವಿಜಯಕುಮಾರ್ ಗುಪ್ತನ್ ಪಂಡಿರು. ಜಯಕೃಷ್ಣನ್ ವಾರಿಯರ್, ತೇಜಸ್ ನಂಬೂದ್ರಿ, ಅರವಿಂದ್ ಸುದ್ದಿ ಕೊಟ್ಟೊಡಿದ್ದರು. ಮತ್ತು ವರಾಹಮಯ ಅನ್ನುವಂಥ ಒಂದು ಅದ್ಭುತ ವ್ಯಕ್ತಿ, ಅದ್ಭುತ ಜ್ಯೋತಿಷಜ್ಞ, ಅಂತಹ ವ್ಯಕ್ತಿಯ ಕುರಿತು ಇದೊಂದು ಕಾರ್ಯಕ್ರಮ ನಮ್ಮೂರಿನಲ್ಲಿ ನಡೆಯಲಿದೆ, ಉಡುಪಿ ಜಿಲ್ಲೆಯಲ್ಲಿ ನಡೆಯಲಿದೆ. ಇದು ಈಗಾಗಲೇ 6 ಕಾರ್ಯಕ್ರಮ ನಡೆದಿದ್ದು, ಈ 7ನೇ ಕಾರ್ಯಕ್ರಮ ಕೊಲ್ಲೂರಲ್ಲಿ ಮಾಡಬೇಕನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕಥಕ್ಕಳಿ ಕಾರ್ಯಕ್ರಮ 10ನೇ ತಾರೀಕು ಜೂನ್ 10ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ತನಕ ಕೊಲ್ಲೂರಿನ ಸ್ವರ್ಣಮುಖಿ ರಂಗಮಂದಿರದಲ್ಲಿ
ನಡೆಯುತ್ತೆ ದೇವಸ್ಥಾನದಲ್ಲಿರುವಂಥದ್ದು. ಈ ಕಥಕ್ಕಳಿಯ ಸ್ಕ್ರಿಪ್ಟ್ ಬರೆದಿರುವಂಥದ್ದು ಶ್ರೀ ವಾಮನ ನಂಬೂದರಿ ಅಂತ ಹೇಳ್ಬಿಟ್ಟು ಅವರು. ಹಾಗೆ ಅದನ್ನ ಡೈರೆಕ್ಷನ್ ಮಾಡಿರೋದು ಶ್ರೀ ಕಲಾಮಂಡಲಂ ಕೇಶವ ನಂಬೂದರಿ ಅಂತ ಹೇಳ್ಕೊಂಡು. ಇದರ ಕಥೆ ಮತ್ತೆ ಕಾನ್ಸೆಪ್ಟ್ ಆಸ್ಟ್ರಾಲಜರ್ ವಿಜಯ್ ಕುಮಾರ್ ಗುಪ್ತನ್ ಇವರೇ ಇದರ ಒಟ್ಟು ಕಾನ್ಸೆಪ್ಟ್ ಮತ್ತೆ ಸ್ಟೋರಿ ಬರೆದಿರುವಂಥದ್ದು. ಹಾಗೆ ಇದರ ಎಕ್ಸ್ಪರ್ಟ್ ಅಡ್ವೈಸರ್ ಬಂದು ಶ್ರೀ MC ಕೃಷ್ಣಕುಮಾರ್ ರಾಜ. ಕುಡ್ಲದ ಕುಂಜತ ಬೈಲ್ದ ಕೊರಂಗಿ ಬೈಲ್ ಆರ್ತಿ ಓಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಮೇ 30 ಶನಿವಾರ ದೃಢ ಕಲಶ ಕಾರ್ಯಕ್ರಮ ನಡಪೆರವುಂಡು. ಕಲಶಾಭಿಷೇಕ ಪ್ರಸನ್ನ ಪೂಜೆ ಆದ ಧನ್ಯೋತ್ಸವ ನಡಪುಂಡು. ಕುಡ್ಲದ ಕುಂಜತ ಬೈಲ್ದ ಕೊರಂಗಿ ಬೈಲ್ದ ಅರ್ತಿ ಒಡಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಮೇ 30 ಶನಿವಾರ ದೃಢ ಕಲಶ ಕಾರ್ಯಕ್ರಮ ಅಟ್ಟಣೆ ಮಲ್ತುದೇರು. ಆನಿಕಾಂಡ ಎನ್ಮ ಗಂಟೆಗ ದೇವತಾ ಪ್ರಾರ್ಥನೆ ಆದ ಆದ್ಯ ಗಣಯಾಗ ದೇವಿಯಗ ಕಲಶ ಪ್ರತಿಷ್ಠೆ ಅಧಿವಾಸ ಹೋಮ ಕಲಶಾಭಿಷೇಕ ಬೊಕ್ಕ ಪ್ರಸನ್ನ ಪೂಜೆ ನಡಪುಂಡು. 15 ಗಂಟೆಗೆ ಧನ್ಯೋತ್ಸವ ನಡಪರೆ ಉಂಡು. ಮಧ್ಯಾಹ್ನ 1 ಗಂಟೆಗೆ ನುಪ್ಪ ಪ್ರಸಾದ, ರಾತ್ರಿ 7 ರಂಗ ಪೂಜೆ ನಡಪೆರೆ ಉಂಡು. ಊರು ಪರವೂರ ನಿಂಜ ಜನ ಭಕ್ತರು ಪಾಲ್ದೆ ತಂದು ಕಾರ್ಯಕ್ರಮನು ಪೊರ್ಲು ಮಲ್ತ ಕುರುಡುಂದು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮ ಕಲಶ ಸಮಿತಿ ಪ್ರಕಟಣೆಗೆ ನೊಂದುಂಡು. ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲ ಐತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.